ಆಂಟೋನಿ ಕ್ವೀನ್ ಅಂತ ಒಬ್ಬ ಹಾಲಿವುಡ್ ಆಕ್ಟರ್ ಅವನೊಂದು ಫಿಲಂ ಮಾಡಿದ್ದ ಜೋರ್ಬಾ ದ ಗ್ರೀಕ್ ಅಂತ. ಅದರಲ್ಲಿ ಒಂದು ಪಂಚ್ ಡೈಲಾಗ್ ಬರೋದು. ನಾವೆಲ್ಲ ಹುಡುಗರು ಥಿಯೇಟರ್ಗೆ ಹೋದ್ರೆ ನಮ್ಗೆ ಖುಷಿ. ಆ ಡೈಲಾಗ್ ಏನು ಅಂದ್ರೆ, ದೇವರು ಕೈ ಯಾಕೆ ಕೊಟ್ಟಿದ್ದಾನೆ ಗೊತ್ತೇನಪ್ಪ, ಕೈಯಿಂದ ಮುಷ್ಟಿ ಮಾಡಿ ಎದುರುಗಡೆ ಇರೋರ್ ಮುಖನ ಚಚ್ಚ ಬಿಡ್ಬೇಕು ಅಂತ ಹೀರೋ ಹೇಳೋನು. ನಾವೆಲ್ಲ ಬಿಸಿಲು ಹೊಡಿತಾ ಇದ್ವಿ. ಆಮೇಲೆ ಅರ್ಥ ಆಯ್ತು ಅದು ತಪ್ಪು ಅಂತ. ಆಮೇಲೆ ಅಣ್ಣವ್ರು ಹೇಳಿದ್ರು, ಭಗವಂತ ಕೈ ಕೊಟ್ಟ ದುಡಿಯೋಕೆ ಅಂತ, ಅದನ್ಯಾಕೆ ಎತ್ತುವೆ ಹೊಡಿಯೋಕೆ ಅಂತ. ಸೊ ಭಗವಂತ ಕೈ ಕೊಟ್ಟಿರೋದು ದುಡಿಯಕ್ಕೆ ಹೊಡಿಯಕ್ಕಲ್ಲ ಅಂತ ಅರ್ಥ ಆಯ್ತು. ಆಮೇಲೆ ನನಗೆ ಇನ್ನೊಂದು ಜ್ಞಾನೋದಯ ಬಂತು. ಭಗವಂತ ಕೈ ಕೊಟ್ಟಿರೋದು ಹೊಡಿಯಕ್ಕಂತೂ ಅಲ್ಲ, ದುಡಿಯಕ್ ಮಾತ್ರ ಅಲ್ಲ, ಈ ಕೈಯನ್ನ ಚಾಚಿ ಇನ್ನೊಬ್ರು ಕೈಯನ್ನ ಹಿಡಿದು ಅವರನ್ನು ಮೇಲಕ್ಕೆತ್ತಕ್ಕೇನೆ ಭಗವಂತ ಕೈ ಕೊಟ್ಟಿರೋದು ಅಂತ. ಹಾಗಾಗಿ ಈ ಕೈಯನ್ನ ಭಗವಂತ ಕೊಟ್ಟಿರೋದು ಚಾಚಿ ಇನ್ನೊಬ್ಬರನ್ನ ಯಾರಿಗೆ ಅರ್ಹತೆ ಇದೆಯೋ ಅವ್ರನ್ನ ಮೇಲಕ್ಕೆತ್ತಬೇಕು ಅಂತಾನೆ.